ಕೊರೋನಾ ಆತಂಕದ ನಡುಟೆ SSLC ಬೊಕ್ಕ 2ನೇ PUC ಪರೀಕ್ಷೆಯನ್ನು ಯಶಸ್ವಿಯಾದ ನಡಪಾಯಿನ ಕರ್ನಾಟಕ ಸರ್ಕಾರ ಇತ್ತೆ CET ಪರೀಕ್ಷೆಗೆ ತಯಾರಾತನು. ರಾಜ್ಯದ ಜುಲೈ 30 ಬೊಕ್ಕ 31ಕ್ಕೆ CET ಪರೀಕ್ಷೆಲೆಗೂ ಅಟ್ಟಣೆಲು ಆತನು. ಈ ಮೂಲಕ ಇಡೀ ದೇಶಡೆ ಕೊರೋನಾ ಬಿಕ್ಕಟ್ಟದ ನಡುಟ್ಲ CET ಪರೀಕ್ಷೆ ನಡಪಾಯಿನ ರಾಜ್ಯ ಪಂಪಿನ ಅಗ್ಗಳಿಕೆಲ ಕರ್ನಾಟಕಕ್ಕೆ ತೆಗೆದನು. ಕರ್ನಾಟಕ ಮೆಡಿಕಲ್ ಬೊಕ್ಕ ಎಂಜಿನಿಯರಿಂಗ್ ಪ್ರವೇಶಾತಿ ಪರೀಕ್ಷೆಗೆ ಹಾಜರಾಪುನ 375 ವಿದ್ಯಾರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಕಾಸರಗೋಡು ಜಿಲ್ಲಾಡಳಿತ ಪ್ರತ್ಯೇಕ KSRTC ಬಸ್ಲೆದ ಸೌಲಭ್ಯಲೇನು ಮಲ್ತದನು. ಕೇರಳದ ಕಾಸರಗೋಡು ಬೊಕ್ಕ ಕಾಂಜಂಗಾಡು ಪರಿಸರದ ಬರ್ಪಿನ ವಿದ್ಯಾರ್ಥಿಲೇನು ತಲಪಾಡಿ ಮುಟ್ಟ ಕಂತು ಬುಡಿ ಬೊಕ್ಕ ಅಕ್ಲೇನು ತಲಪಾಡಿರ್ದು ತಲಾ 30 ವಿದ್ಯಾರ್ಥಿಗಳಿಗೂ ಒಂಜಿ ಬಸ್ತ ಲೆಕ್ಕ ಅಕ್ಲೇನು ಅಕಲ್ನ ಪರೀಕ್ಷಾ ಕೇಂದ್ರಗಳು ಎತ್ತದು ಪೋಪಿನ ವ್ಯವಸ್ಥೆಲ್ಲ ಜಿಲ್ಲಾಡಳಿತ ಮಲ್ತದನು. ಸಾಮಾಜಿಕ ಅಂತರನ್ನು ಕಾತೊಂದು ಮಾಸ್ಕ್ ಪಾಡ್ದು ತಾಪಮಾನ ಪರೀಕ್ಷೆ ನಡಪಾದು ಮಾತಾ ರೀತಿಯ ಸುರಕ್ಷಾ ವ್ಯವಸ್ಥೆಯಲ್ಲೇನು ವಿದ್ಯಾರ್ಥಿಗಳಿಗೆ ತಲಪಾಡಿರ್ದು ಅಕಲ್ನ ಪರೀಕ್ಷಾ ಕೇಂದ್ರಗಳು ಎತ್ತದು ಪೋಪಿನ ಪರೀಕ್ಷೆ ಬರೆಪು ನಡೆಮುಟ್ಟ ಸಾಮಾಜಿಕ ಅಂತರನ್ನು ಕಾತೊಂದು ಮಾಸ್ಕ್ ಪಾಡ್ದು ತಾಪಮಾನ ಪರೀಕ್ಷೆ ನಡಪಾದು ಮಾತಾ ರೀತಿಯ ಸುರಕ್ಷಾ ವ್ಯವಸ್ಥೆಯಲ್ಲೇನು ವಿದ್ಯಾರ್ಥಿಗಳಿಗೆ ಮಲ್ತದೇರು ತಲಪಾಡಿರ್ದು ಅಕಲ್ನ ಪರೀಕ್ಷಾ ಕೇಂದ್ರಗಳು ಎತ್ತದು ಪೋಪಿನ ಪರೀಕ್ಷೆ ಬರೆಯಬೊಕ್ಕ ಕಂತು ಬಡುಪಿನ ಸಮರ್ಪಕ ವ್ಯವಸ್ಥೆಯೆಲ್ಲ ಜಿಲ್ಲಾಡಳಿತ ಕಲ್ಪಿಸಾದನು. ಕೇರಳ ಗಡಿಭಾಗದ ತಲಪಾಡಿ ಗಡಿ, ವಿಟ್ಲ ಗಡಿ ಸಾರಡ್ಕ, ಸುಳ್ಯ ಗಡಿ ಪಂಜಿನಡ್ಕ ಮೂಲಕಲ ಇಂಚಿನವೇ ವ್ಯವಸ್ಥೆಯಲ್ಲೇನು ಮಂತದೇರು. ಪದವಿ ಪೂರ್ವ ಶಿಕ್ಷಣ ಇಲಾಖೆದ ನೋಡಲ್ ಅಧಿಕಾರಿಗಳು ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಮುತಾಲಿಕೆಡಿತ್ತೊಂದು ಈ ವ್ಯವಸ್ಥೆಯನ್ನು ನಿರ್ವಹಿಸಾಯರು. ಆಗಸ್ಟ್ 1 ತಾರೀಕಿಗೆ ಹೊರನಾಡು ಬೊಕ್ಕ ಗಡಿನಾಡು ವಿದ್ಯಾರ್ಥಿಗಳಿಗೆ CET 2020 ಕನ್ನಡ ಭಾಷಾ ಪರೀಕ್ಷೆಲ್ಲ ನಡಪೆರ ವ್ಯವಸ್ಥೆಯಲ್ಲೂ ಆತನು. ಈ ಮಾತ ಪರೀಕ್ಷೆಲು ಪಾರದರ್ಶಕವಾದ ಪೊರ್ಲುಡೆ ಸುರಕ್ಷತೆಡು ನಡಪೆರೆ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಡು 144 ನಿಷೇಧಾಜ್ಞೆಲ್ಲ ಜಾರಿ ಮಲ್ತದೇರು. ಈ ಮಾತ ವ್ಯವಸ್ಥೆದ ಬಗೆಟ್ ಗಡಿನಾಡ ಪ್ರತಿನಿಧಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಷದ್ ವರ್ಕಾಡಿ ಪೊಲಬು ಕೊಡ್ದು ರಡ್ಡು ಜಿಲ್ಲಾಡಳಿತದ ಕುಲೆಗಳ ಅಭಿನಂದನೆ ಸಂದಾದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಸಾಮಾನ್ಯ ಪ್ರವೇಶ ಪರೀಕ್ಷೆಗಾಗಿ ಮಂಗಳೂರು ಕೇಂದ್ರದಲ್ಲಿ ಪರೀಕ್ಷೆ ಬರೆಯುವಂತಹ ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ 2 ಜಿಲ್ಲಾಡಳಿತ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ. ಕಾಸರಗೋಡು ಜಿಲ್ಲಾಡಳಿತ ಸುಮಾರು ಕಾಸರಗೋಡು ಗಡಿಭಾಗದಿಂದ ಪ್ರಾರಂಭಗೊಂಡು ತಲಪಾಡಿ ತನಕ ಕರ್ನಾಟಕ ಗಡಿಭಾಗದ ತನಕ ಬಸ್ಸಿನ ವ್ಯವಸ್ಥೆ ಮಾಡಿದೆ. ಸುಮಾರು 10ಕ್ಕೂ ಮಿಕ್ಕಿದ ಬಸ್ಸುಗಳು ಇವತ್ತು ಸಂಚಾರವನ್ನು ಆರಂಭಿಸಿ ನಮ್ಮ ತಲಪಾಡಿ ಗಡಿಗೆ ವಿದ್ಯಾರ್ಥಿಗಳು ತಲುಪಿಸುವಂಥ ಕೆಲಸವನ್ನು ಮಾಡಿದೆ. ಜೊತೆಗೆ ತಲಪಾಡಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಹಳ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲಿಂದ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಸ್ತುತ್ಯರ್ಹವಾದಂಥ ಸೇವೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಾಸರಗೋಡಿನ ವಿದ್ಯಾರ್ಥಿಗಳಿಗಾಗಿ ಮಾಡಿದೆ. ಸುಮಾರು 370ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಇವತ್ತು ಮಂಗಳೂರು ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಕೂಡ ಇವತ್ತು ಪರೀಕ್ಷೆ ಬರೆಯುತ್ತಿದ್ದಾರೆ. ಅದಕ್ಕೆ ನಿನ್ನೆ ಬಿಲ್ಡಪ್ ಕಾಸರಗೋಡು ವತಿಯಿಂದ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 1ನೇ ತಾರೀಕಿನಂದು ಕನ್ನಡ ಭಾಷಾ ಪರೀಕ್ಷೆ ನಡೀತಾ ಇದೆ. ಅದು ಬೆಂಗಳೂರಿನಲ್ಲಿ ನಡೀತಾ ಇದೆ, ಮಂಗಳೂರಲ್ಲಿ ನಡೀತಾ ಇದೆ. ಅದಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಕಾಸರಗೋಡು ಜಿಲ್ಲಾಡಳಿತ ಬಹಳ ಒಳ್ಳೆಯ ರೀತಿಯ ವ್ಯವಸ್ಥೆ ಈಗಾಗಲೇ ಸಜ್ಜೀಕರಣ ಮಾಡಿದೆ. ಹಾಗಿರುವಾಗ ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ, CET ಪರೀಕ್ಷೆ ಏನಿದೆ ಅದನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಸರಗೋಡಿನ ಜಿಲ್ಲಾಧಿಕಾರಿಗಳಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೂ ಜೊತೆಗೆ ಶಿಕ್ಷಣ ಇಲಾಖೆಗೂ ADC ಅವರು ರೂಪಾ ಮೇಡಮ್ ಅವರು ಬೆಳಿಗ್ಗೆಯಿಂದ ಬಂದು ಇಲ್ಲಿದ್ದಾರೆ. ಅವರಿಗೂ ಜೊತೆಗೆ ಪ್ರಾಚಾರ್ಯ ಅಸೋಸಿಯೇಷನ್, ಪ್ರಿನ್ಸಿಪಲ್ ಅಸೋಸಿಯೇಷನ್ ಅಧ್ಯಕ್ಷರುಗಳಿಗೂ ಶಿಕ್ಷಕ ವರ್ಗಕ್ಕೂ ಕೂಡ ದಕ್ಷಿಣ ಕಾಸರಗೋಡು ಜಿಲ್ಲಾ ಜನತೆಯ ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಲ್ ಅಧಿಕಾರಿ ಬಂಟ್ವಾಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಯೂಸುಫ್ ಪಾತೆರೊಂದು CET ಪರೀಕ್ಷೆ ಬರೆಪಿನ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಮಾತಾ ರೀತಿಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಾದನ್ನು ಪಡೆದು ಪೊಲಬು ಕೊರಿಯರು. ಸುಮಾರು 370 ವಿದ್ಯಾರ್ಥಿಗಳು ಕೇರಳ ಗಡಿಭಾಗದಿಂದ ಬರ್ತಾರೆ ಅಂತ ಹೇಳಿದರು. ಅವರೆಲ್ಲರಿಗೂ ಕೂಡ ಸುಮಾರು 17 ಬಸ್ಸುಗಳ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ವತಿಯಿಂದ ಬಹಳಷ್ಟು ಉಪನ್ಯಾಸಕರನ್ನೆಲ್ಲ ಸೇರಿಸಿಕೊಂಡು ಪ್ರಾಂಶುಪಾಲರನ್ನು ಸೇರಿಸಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಬಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ಬಂದಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಸ್ಸಿನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ, ಮಂಗಳೂರಿನಲ್ಲಿ ನಡೆಯುವಂಥ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ತೆರಳುವುದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಪುತ್ತೂರಿನಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸಾರಡ್ಕ ಚೆಕ್ ಪೋಸ್ಟ್ ಕಡೆಯಿಂದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಸುಳ್ಯದಲ್ಲಿಯೂ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅವರಿಗೂ ಕೂಡ ನಾವು
ಪಂಜಿಕಲ್ಲು ಭಾಗದಿಂದ, ಕೇರಳ ಗಡಿ ಭಾಗದಿಂದ ಸುಳ್ಯದಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಿದೆ. ಕೇರಳ ಗಡಿ ಭಾಗದಲ್ಲಿರುವಂತಹ ಭಾಳಷ್ಟು ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಇವರೆಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಈಗಾಗಲೇ ತೆರಳಿದ್ದಾರೆ. ಜಿಲ್ಲಾಡಳಿತವು ನಮ್ಮನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿ ಯಾವ ರೀತಿ ಈ ಬಸ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಸೂಚನೆಗಳನ್ನು ಕೊಟ್ಟರು. ಆ ಎಲ್ಲ ಸೂಚನೆಗಳನ್ನು ನಾವು ಪಾಲಿಸಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಸಾಧ್ಯ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಉಮೇಶ್ ಕರ್ಕೆರ, ಸಲೀಂ ಬೊಕ್ಕ ಸಲೀಲ್ ತಲಪಾಡಿ ಗಡಿಭಾಗದ ವ್ಯವಸ್ಥೆದ ಬಗ್ಗೆ ಪೊಲಬು ಕೊಡ್ದು ರಡ್ ಜಿಲ್ಲಾಡಳಿತಗಳ ಅಭಿನಂದನೆ ಸಂದಾದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಕಾಸರಗೋಡಿಂದ ಬರುವ ಎಲ್ಲ ಸುಮಾರು 375 ವಿದ್ಯಾರ್ಥಿಗಳು ಈಗಾಗಲೇ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಎಲ್ಲರೂ ಈ ಭಾಗಕ್ಕೆ ಬಂದಾಗ ಇವರನ್ನು ನಾವು ಉಚಿತವಾಗಿ ಆಯಾಯ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವ ಜವಾಬ್ದಾರಿಯನ್ನು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ತಗೊಂಡಿದ್ದೇವೆ. ನಾವು ಕೂಡ ನಮ್ಮ ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಇದೆ. ಆ ಸಂಘದ ಎಲ್ಲ ಪದಾಧಿಕಾರಿಗಳು ಜೊತೆಗೂಡಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನು ಕೂಡ ಜಿಲ್ಲಾಡಳಿತ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಒಂದು ಕಾರ್ಯಕ್ಕೆ ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕ್ರಮದಂತೆ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಸುಮಾರು ಈಗಾಗಲೇ 10 ಬಸ್ಸುಗಳು ಎಲ್ಲ ಕೇಂದ್ರಗಳಿಗೆ ಹೋಗ್ತಾ ಇದೆ. ನಾವು ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಅವರವರ ಕೇಂದ್ರಗಳಿಗೆ ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಆ ಕೇಂದ್ರಕ್ಕೆ ತಲುಪಿಸುವ ಜವಾಬ್ದಾರಿ, ಮತ್ತು ಸಂಜೆ ಎಕ್ಸಾಮ್ ಮುಗಿದ ನಂತರ ವಾಪಸ್ಸು ಬರುವ ವ್ಯವಸ್ಥೆಯನ್ನು ಕೂಡ ಕ್ರಮಬದ್ಧವಾಗಿ ನಾವು ಮಾಡಿದ್ದೇವೆ. ಮತ್ತು ಪ್ರತಿಯೊಂದು ಬಸ್ಸಿಗೆ ಕೂಡ ಒಬ್ಬರು ರೂಟ್ ಆಫೀಸರ್ ಇದ್ದಾರೆ. ಅವರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿದರೆ ಸಂಜೆ ಕರ್ಕೊಂಡು ಬರುವ ಜವಾಬ್ದಾರಿ ಕೂಡ ಇದೆ. ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಅಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಈ ಗಡಿಭಾಗದ ಸಂಘ ಸಂಸ್ಥೆಗಳು ನಮಗೆ ಕೈ ಜೋಡಿಸಿವೆ. ಅವರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ಇವತ್ತು ಯಾವುದೇ ಮಳೆಯ ನಡುವೆ ಕೂಡ ಬಹಳ ಅಚ್ಚುಕಟ್ಟಾಗಿ ನಾವು ಈ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೇವೆ. ನಮ್ಮ ಕಾಸರಗೋಡಿನ ಸ್ಟೂಡೆಂಟ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕೋ ಬೇಡವಾ ಅಂತ ಒಂದು ಕನ್ಫ್ಯೂಷನ್ಲಿದ್ದರು. ಬಾವಿ, ನಮ್ಮ ಕಾಸರಗೋಡಿನ ಮಕ್ಕಳಿಗೆ ಬಾವಿ ಎಂದರೆ ಅದು ಕರ್ನಾಟಕನೇ. ಅದಕ್ಕೆ ಕಾರಣ ಅಂದರೆ ನಮ್ಮ ಕೇರಳದಲ್ಲಿ ಬೋರ್ಡಲ್ಲಿ ನಮಗೆ ಒಳ್ಳೆಯದಾಗಿ ಇದ್ದ ಒಂದು ಯೂನಿವರ್ಸಿಟಿ ಕಾಲೇಜ್, ಮೆಡಿಕಲ್ ಕಾಲೇಜ್ ಏನಿಲ್ಲ. ಆದ್ದರಿಂದ ನಾವು ಕರ್ನಾಟಕವನ್ನು ಆಶ್ರಯಿಸುತ್ತೇವೆ. ಅದಕ್ಕೆ ನಮ್ಮ ಮಕ್ಕಳು ಈ ಲಾಕ್ಡೌನ್ನ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಎಕ್ಸಾಮ್ನ ಒಂದು ಎಕ್ಸಾಮ್ ವಂಚಿತವಾಗುವ ಒಂದು ಸಾಧ್ಯತೆ ಇತ್ತು. ಅದನ್ನು ಒಂದು ರಿಯಾಲಿಟಿಗೆ ತಂದ ಕರ್ನಾಟಕ ಗೌರ್ಮೆಂಟ್ ಅಧಿಕಾರಿಗಳು, ಅದು ಹಾಗೆ ಕೇರಳದ ಗೌರ್ಮೆಂಟ್ ಅಧಿಕಾರಿಗಳಿಗೆ ನಾವು ಧನ್ಯವಾದ ಅರ್ಪಿಸ್ತೇವೆ. ಇದು ನಮ್ಮ ಮಕ್ಕಳ ಬಾವಿ. ಈ ಮಕ್ಕಳು ಇನ್ನೂ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಒಂದು ಎಕ್ಸ್ಪರ್ಟಸ್ ಆಗಿ ನಮ್ಮ ಕಾಸರಗೋಡಿಗೆ ಸರ್ವಿಸ್ ಕೊಡುವ ಪೂರ್ಣ ವಿಶ್ವಾಸ ನಮಗಿದೆ. ಅದು ದೇವರಿಗೆ ಒಂದು ಆಶೀರ್ವಾದ ಎಂದು ಥ್ಯಾಂಕ್ ಯು. ನಮ್ಮ ಕಾಸರಗೋಡಿನಿಂದ ಮಂಗಳೂರಲ್ಲಿ ಎಕ್ಸಾಮ್ ಬರೆಯುವಂಥ ಮಕ್ಕಳು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೆಯುವಾಗಾಯಿತು. ಕಾರಣ ನಮ್ಮ ಕಾಸರಗೋಡಿನ ಜಿಲ್ಲಾ ಆಡಳಿತ ಮತ್ತು ನಮ್ಮ ಈ ಮಂಗಳೂರು ದಕ್ಷಿಣ ಕನ್ನಡ ಆಡಳಿತ ವರ್ಗ ಅದರಲ್ಲಿ ಎಕ್ಸ್ಪೆಷಲ್ ಆಗಿ ಹೇಳುವಂಥದ್ದು ಏನಂತ ಹೇಳಿದರೆ ಪ್ರಿನ್ಸಿಪಾಲ್ ಅಸೋಸಿಯೇಷನ್ನ ಈ ಒಂದು ಅವಿರತ ಪ್ರಯತ್ನ. ಅದಕ್ಕೆ ಬೇಕಾಗಿ ನಮ್ಮ ಸ್ಟೇಟ್ನ ನಾನು ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೇವ್ ಎನ್ವೈರ್ನ್ಮೆಂಟ್ ಗೌರ್ಮೆಂಟ್ನ ಸಂಸ್ಥಾನ ನಮ್ಮ ಸ್ಟೇಟ್ನ ಅಧ್ಯಕ್ಷನಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ.